ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರೋರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ. ಬಿಜೆಪಿಯ ಕೈಗೊಂಬೆಯಾಗಿ ಇಡೀ ಗವರ್ನರ್ ಆಫೀಸ್ ರಾಜಭವನವನ್ನು ಬಿಜೆಪಿಯ ಕಚೇರಿಯಾಗಿ ಪರಿವರ್ತನೆ ಮಾಡಿದಂತ ಥಾವರ್ ಚಂದ್ ಗೆಹ್ಲೋಟ್, ಯು ಗೆಟ್ ಔಟ್. ಈ ಪ್ರತಿಭಟನೆ ಉದ್ದೇಶ ಇರುವಂತದ್ದು ಗವರ್ನರ್ ಅನ್ನು ಹಿಂದಕ್ಕೆ ಕಳಿಸಬೇಕು, ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಅನ್ನ ಹಿಂದಕ್ಕೆ ಪಡೆಯಬೇಕು. ಇಲ್ಲದೇ ಇದ್ರೆ ರಾಜ್ಯಪಾಲರ ಮನೆಗೆ ಮುತ್ತಿಗೆ ಆಗ್ತೇವೆ ಅಂತ ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೇ ಇದ್ರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರೋರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ ಅಂತ ಹೇಳುವುದನ್ನ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಮುಂದಿನ ಹೋರಾಟ ಚಲೋ ಗವರ್ನರ್ ಆಫೀಸ್, ಮುಂದಿನ ಹೋರಾಟ ಏನು ಗವರ್ನರ್ ಆಫೀಸ್ ಚಲೋ, ಮುಂದಿನ ಹೋರಾಟ ಗವರ್ನರ್ ಆಫೀಸ್ ಚಲೋ, ರಾಜಭವನ ಚಲೋ ಮಾಡ್ತಾ ಇದ್ದೇವೆ, ಮುತ್ತಿಗೆ ಆಗ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ದೇಶದ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನದ ಅಡಿಯಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ಗವರ್ನರ್ ಇವತ್ತು ಕಾನೂನಿಗೆ ವಿರುದ್ಧವಾಗಿ ನಡೆಯುತ್ತಾರೆ. ಯಾವುದೇ ಕೇಸ್ ಇಲ್ಲದೆ, ಯಾವುದೇ ವಿಚಾರ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬಿಜೆಪಿಯ ಕೈಗೊಂಬೆಯಾಗಿ ಇಡೀ ಗವರ್ನರ್ ಆಫೀಸ್ ರಾಜಭವನವನ್ನು ಬಿಜೆಪಿಯ ಕಚೇರಿಯಾಗಿ ಪರಿವರ್ತನೆ ಮಾಡಿದಂತ ಥಾವರ್ ಚಂದ್ ಗೆಹ್ಲೋಟ್, ಯು ಗೆಟ್ ಔಟ್, ಯು ಗೆಟ್ ಔಟ್, 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 ಗೆಟ್ ಔಟ್. ಅವರು ಇಲ್ಲಿ ಬಿಟ್ಟು ಹೋಗಲೇಬೇಕು. ಯಾಕಂತ ಹೇಳಿದ್ರೆ ನಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ, ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ. ಸಿದ್ದರಾಮಯ್ಯನವರಾಗಲಿ ಅವರ ಸಚಿವ ಸಂಪುಟದವರಾಗಲಿ ಮೂಢ ಹಗರಣದಲ್ಲಿ ಯಾವುದೇ ತಪ್ಪನ್ನ ಮಾಡಿಲ್ಲ, ಯಾವುದೇ ವಿಚಾರಕ್ಕೆ ಕೈ ಹಾಕಿಲ್ಲ. ಇವತ್ತು ಗವರ್ನರ್ ಅವರು 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಸಿದ್ದರಾಮಯ್ಯರಿಗೆ ನೋಟಿಸ್ ಕೊಡ್ತಾರೆ ಮತ್ತು ಅವರಿಗೆ ಸ್ಯಾಂಕ್ಷನ್ ಅನ್ನು ಕೊಡ್ತಾರೆ. ಸ್ಯಾಂಕ್ಷನ್ ಕೊಡುವಾಗ ಏನು ಹೇಳ್ತಾರೆ, ಯಾವುದೇ ಗವರ್ನರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡಬೇಕಾಗಿದ್ರೆ ಅವರು ಮಾಡಿದ ತಪ್ಪನ್ನ ಹೇಳಬೇಕು, ಅದಕ್ಕೆ ದಾಖಲೆ ಕೊಡಬೇಕು. ಯಾವುದೂ ಇಲ್ಲ, ಅವರು ಯಾವುದು ದಸ್ಕತ್ ಹಾಕಿಲ್ಲ, ಅವರ ಕಾಲದಲ್ಲಿ ಏನೂ ನಡೆದಿಲ್ಲ, ಅವರು ಜಾಗ ಪಡೆದಿಲ್ಲ, ದುಡ್ಡಿನ ವ್ಯವಹಾರ ಆಗಿಲ್ಲ. ಅದು ಇದ್ರೂ ಕೂಡ 17A ಹೇಗೆ ಅಪ್ಲೈ ಆಗ್ತದೆ ಸ್ವಾಮಿ? 17A ಅಲ್ಲಿ ಸ್ಯಾಂಕ್ಷನ್ ಕೊಡೋದು ಹೇಗೆ ಸಾಧ್ಯ? ಇದು ಬಿಜೆಪಿಯ ಮನೆ ಅಲ್ಲ, JDS ನ ಮನೆ ಅಲ್ಲ, ಇದು ಸಂವಿಧಾನಬದ್ಧವಾಗಿ ರಚನೆಯಾದಂತಹ ಸರ್ಕಾರ. 136 ಪ್ಲಸ್ 2 138 ಶಾಸಕರುಗಳು ಜನರಿಂದ ಆಯ್ಕೆಯಾಗಿ ಬಂದು ರಚನೆ ಮಾಡಿದಂತಹ ಸರ್ಕಾರ. ಆ ಸರ್ಕಾರದ ಮುಖ್ಯಮಂತ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ರಾಜ್ಯಪಾಲರು ಬರೆಯೋದಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ತಲೆದಿಪ್ಪು ಮತ್ತು ಬೆಡ್ಶೀಟ್ ಇಟ್ಕೊಂಡು ಗವರ್ನರ್ ಆಫೀಸಿಂದ ಚಲ ಒಪ್ಪಿಕೋ, ಗವರ್ನರ್ ನೀವು ಬರೀಬೇಕು. ನಿಮ್ಮಂತ ಒಬ್ಬ ಕಳ್ಳ, ನಿಮ್ಮಂತ ಒಬ್ಬ ಫ್ರಾಡ್, ನಿಮ್ಮಂತ ಒಬ್ಬ ಕಳ್ಳ, ನಿಮ್ಮಂತ ಒಬ್ಬ ಫ್ರಾಡ್ ರಾಜ್ಯದಲ್ಲಿ ಯಾರು ರಾಜ್ಯಪಾಲರು ಇಲ್ಲ ದೇಶದಲ್ಲಿ. ನೀವೊಬ್ಬ ಕುತಂತ್ರಿ, ನೀವೊಬ್ಬ ಜನವಿರೋಧಿ, ನೀವೊಬ್ಬ ಸಂವಿಧಾನದ ವಿರೋಧಿ. ಸಂವಿಧಾನವನ್ನು ತಿಳಿಯದೆ, ಯಾವುದೇ ಪರಾಮರ್ಶೆ ಮಾಡದೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸರ್ಕಾರ ಅಲ್ಲಾಡಿಸಲಿಕ್ಕೆ ನೋಡ್ತಿರಲ್ಲ, ಇದು ನಿಮ್ಮ ಮೂರ್ಖತನದ ಪರಮಾವಧಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ, ಸದೃಢವಾಗಿದೆ. ಈ ಪಕ್ಷ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಎಲ್ಲ ಮಂತ್ರಿಮಂಡಲ ಸದಸ್ಯರಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಬಿಜೆಪಿ ಮತ್ತು JDS-ಗೆ ಇದು ಕೊನೆಯ ಕಾಲ, ಕನಸು ನೆನಸಾಗುವುದಿಲ್ಲ ಅಂತ ಹೇಳುವ ಮಾತನ್ನು ಹೇಳಿ ಈ ಒಂದು ಗೆಲೋಪ್ ಗೆಟ್ ಲಾಸ್, ಮಿಥುನ್ ಹೇಳ್ತಾರೆ ಗೆಲೋಪ್ ಗೆಟ್ ಲಾಸ್, ಮೊದಲು ಹೋಗಿ ಮತ್ತೆ ಮಾತಾಡಿ ಅಂತ ಹೇಳಿ ಮಾತನ್ನು ಹೇಳ್ತಾ ಸಿದ್ದರಾಮಯ್ಯನವರು
ನಮ್ಮ ನಾಯಕರು ಸಿದ್ದರಾಮಯ್ಯನವರು 6.5 ಕೋಟಿ ಜನರ ನಾಯಕರು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ನಾಯಕರು. बोलो सिद्धरामಯ್ಯ की, बोलो सिद्धरामಯ್ಯ की, बोलो DK शिवकुमार की, बोलो राहुल गांधी की, बोलो मल्लिकार्जुन खड़गे की, बोलो सोनिया गांधी की, बोलो DK शिवकुमार की, बोलो सिद्धरामಯ್ಯ की. थैंक यू. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.